ಕಳೆದ 13 ವರ್ಷಗಳಿಂದ ಬೆಳ್ಳಾರೆ ಮತ್ತು ಸುಳ್ಯದಲ್ಲಿ ಕಾರ್ಯಾಚರಿಸುತ್ತಾ ಇರುವ ಭಾರತ್ ಸೇವಕ್ ಸಮಾಜ ಪ್ರವರ್ತಿತ ಜ್ಞಾನದೀಪ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ಆಶ್ರಯದಲ್ಲಿ 2 ದಿನಗಳ ಕಾಲ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕಾರ್ಯಾಗಾರ ನಡೆಯಿತು. ಈಗಾಗಲೇ 13 ವರ್ಷಗಳಿಂದ ಬೆಳ್ಳಾರೆ ಮತ್ತು ಸುಳ್ಯದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಬೆಳ್ಳಾರೆಯ ಜ್ಞಾನದೀಪ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಕಳೆದ 4 ವರ್ಷಗಳಿಂದ ಪೂರ್ವ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಶಿಕ್ಷಕಿಯರಿಗೆ ತರಬೇತಿ ಶಿಬಿರವನ್ನು ಆಯೋಜಿಸುತ್ತಾ ಬಂದಿದೆ. ಇನ್ನು ಬೆಳ್ಳಾರೆಯ ಜ್ಞಾನದೀಪ ಸಂಸ್ಥೆಯಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಹಲವು ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು. ಜ್ಞಾನದೀಪ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿ ಶಿಕ್ಷಕರುಗಳಿಗೆ ಆಯೋಜಿಸಿದ ಶಿಬಿರದಲ್ಲಿ ಕಲಾವಿದ ಮೌನೇಶ್ ವಿಶ್ವಕರ್ಮ ಅವರು ರಂಗ ತರಬೇತಿ ಕಾರ್ಯಾಗಾರ ನಡೆಸಿಕೊಟ್ರು. ನಾವು ಸಣ್ಣ ಕ್ಲಾಸಿಗೆ ಮಕ್ಕಳು ಕಲಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿರ್ತಾರೆ. ಅವರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿ ಅವರಿಗೆ ಕೊಡಬೇಕು. ಹೌದಲ್ವಾ? ಅಂಥವ ಮಕ್ಕಳ ಜೊತೆ ಅದು ಕಷ್ಟದ ಕೆಲಸ, ಸುಲಭದ ಕೆಲಸ ಅಲ್ಲ. ಕಾಲೇಜು ಮಕ್ಕಳಿಗೆ ಪಾಠ ಮಾಡ್ಬೋದು, ಆದರೆ ಈ ಹಂತದಲ್ಲಿ ಉಂಟಲ್ಲ, ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೀವು ತಾಯಿ ಪ್ರೀತಿ ಕೊಟ್ಟುಕೊಂಡು ಅವರನ್ನು ಕಲಿಸುವಂಥದ್ದು ಉಂಟಲ್ಲ, ಅದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಿಮ್ಮ ತಲೆಗಳಿಗೆ ಚುರುಕಾಗಿರಬೇಕು ಯಾವತ್ತೂ ಕೂಡ. ಉಜಿರೆ ರುಡ್ಸೆಟ್ ಸಂಸ್ಥೆಯ ಉಪನ್ಯಾಸಕರಾದ ಅಬ್ರಹಾಂ ಜೇಮ್ಸ್ ಅವರಿಂದ ಪ್ರೇರಣಾ ಕೌಶಲ್ಯ ತರಬೇತಿ ಕುರಿತು ಮಾಹಿತಿ ನೀಡಲಾಯಿತು. ಇನ್ನೂ ಕೆಲಸ ಮಾಡಲಿಕ್ಕಿರುವಂತಹ ಹುಡುಕು ಬರ್ತದೆ, ಆಗ ಇನ್ನೂ ಕೆಲಸ ನಮ್ಮ ಬದುಕಲ್ಲಿ ಬದುಕ್ತಾ ಸ್ವಲ್ಪ ದಿನ ಆದ ಕೂಡಲೇ ನಿರಾಸೆಗಳು, ದುಃಖಗಳು, ವೇದನೆಗಳು ಇದೆಲ್ಲ ಬಂದು ಬದುಕೇ ಸಾಕಪ್ಪ ಅಂತ ಅನಿಸುತ್ತೆ. ನೋ ಪ್ರಾಬ್ಲಮ್, ಒಂದು ಅಪ್ಪ ಹೋದ್ರೆ ಮತ್ತೊಂದು ಡೌನ್ ಇದೆ. ಆದ ಕಾರಣ ಒಳ್ಳೆಯ ದಿನಗಳು ಇನ್ನೂ ಬರ್ತದೆ, ಆದ್ದರಿಂದ ಆಶಾಭಾವನೆ ಅಂತ ಇದೆ. 4ನೇದಾಗಿ ಹೇಳ್ತಾರಂತೆ, ಪೆನ್ಸಿಲ್ ನೀನು ಬರೀತಾ ಕೆಲವು ತಪ್ಪುಗಳಾಗ್ತವೆ, ಆದರೆ ತೊಂದರೆ ಇಲ್ಲ, ಆ ತಪ್ಪನ್ನು ಸರಿಪಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳಿದ್ರೆ ತಪ್ಪನ್ನು ತಿದ್ದಲಿಕ್ಕೆ ಏನಿದೆ, ಇರೇಸರ್ ಇದೆ. ಅದರಿಂದ ತಪ್ಪನ್ನು ತಿದ್ದುಕೊಂಡು ಮುನ್ನಡಿ. ನಾವು ಆಗಿ ಬದುಕಲ್ಲಿ ಕೆಲವು ಸಂದರ್ಭಗಳಲ್ಲಿ ತಪ್ಪುಗಳು ನಡೆದು ಎಲ್ಲ ಮನುಷ್ಯರೇ ಸರಿ ಮಾಡಬೇಕು ಅಂತಿಲ್ಲ, ಮನುಷ್ಯರು ತಪ್ಪುಗಳು ಮಾಡ್ತಾರೆ. ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳುವಂಥದ್ದು. ಖ್ಯಾತ ಕಾರ್ಯಕ್ರಮ ನಿರೂಪಕ ಲಿಂಗಪ್ಪ ಬೆಳ್ಳಾರೆ ಅವರು ಸಭಾ ಕಾರ್ಯಕ್ರಮ ನಿರ್ವಹಣಾ ತರಬೇತಿ ಜೊತೆಗೆ ನಿರೂಪಣೆಯನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸಿಕೊಟ್ರು. ಇಂತಹ ತರಬೇತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಜ್ಞಾನದೀಪ ವಿದ್ಯಾಸಂಸ್ಥೆ ಆಯೋಜಿಸುತ್ತಾ ಇರುವ ತರಬೇತಿ ಕಾರ್ಯಾಗಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಏನು ಮಾಡಿದ್ದೀನಿ, ನೀನು ಯಾರು ನಾನು ಕಳಿಸಿದ್ದೀನಿ ಹೈಸ್ಕೂಲಿಗೆ ಅಂತೇಳಿ ನನ್ನ ಮುಖ ನೋಡೋದು. ಆದರೆ ಪ್ರೈಮರಿಯಲ್ಲಿರುವಾಗ ನನಗೆ ಅನಿಸಿದ್ದು ತುಂಬ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಅಂಗನವಾಡಿಗೆ ಹೋದಂಥ ಬಾಲವಾಡಿಗೆ ಹೋದಂಥ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ಅವರಿಗೆ ಅಂಜಿಕೆ ಇರುವುದಿಲ್ಲ. ಬೆಳೀತಾ ಹೋದ ಹಾಗೆ ಅವರಿಗೆ ಸ್ವಲ್ಪ ಅಂಜಿಕೆ, ಸ್ವಲ್ಪ ಹಿಂಜರಿಕೆ ಇದೆಲ್ಲ ಬರ್ತದೆ. ಅದು ಹೋಗಲಾಡಿಸ್ಬೇಕಾದ್ರೆ ನಿಮ್ಮ ಕೈ ಇರ್ತದೆ. ನಿಮ್ಮ ಮಹತ್ವ ನಿಮಗೆ ಗೊತ್ತಾದ್ದು ಯಾವಾಗ ಅಂತ ಹೇಳಿದರೆ, ನನ್ನ ಮಗ ಮತ್ತು ಮಗಳು ಇಲ್ಲಿ ಅಂಗನವಾಡಿಗೆ ಹೋಗ್ತಾ ಇದ್ರು. ಮಗಳನ್ನು ಆರಂಭದಲ್ಲಿ ಸೇರಿಸಾಯಿತು, ಅನಂತರ ಮಗನನ್ನು ಸೇರಿಸಿ. ಇನ್ನು ಸುಳ್ಯದ ಸೈಂಟ್ ಜೋಸೆಫ್ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕಿ ಪುಷ್ಪಾವತಿ ಅವರು ದೈಹಿಕ ಶಿಕ್ಷಣ ತರಬೇತಿ ಬಗ್ಗೆ ಮಾಹಿತಿ ನೀಡಿದರು. ಅದಕ್ಕೋಸ್ಕರ ನಿಮಗೂ ಕೂಡ ಇವಾಗ ದೈಹಿಕ ಶಿಕ್ಷಣ ಯಾವ ರೀತಿ ತರಗತಿಯಲ್ಲಿ ಅಳವಡಿಸಿಕೊಳ್ಳಬಹುದು ಎನ್ನುವಂಥ ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅಂದರೆ ಒಂದು ಪೀರಿಯಡಲ್ಲಿ ಮಕ್ಕಳಿಗೆ ಯಾವ ರೀತಿಯಾದ ಬೋಧನೆಯನ್ನು ಮಾಡಬಹುದು, ಯಾವ ರೀತಿ ಎಕ್ಸಸೈಸನ್ನು ಮಾಡಬಹುದು ಎನ್ನುವಂತಹ ತರಬೇತಿಯನ್ನು ಈಗ ನಿಮಗೆ ನೀಡಲು ನಾನು ಬಯಸಿದ್ದೇನೆ. ದೈಹಿಕ ಶಿಕ್ಷಣ ಅಂದರೆ ಏನು? ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಸ್ಕೂಲಿಗೆ ಹೋಗುವ ದೈಹಿಕ ಶಿಕ್ಷಣ ಅನ್ನುವಂಥದ್ದು ಒಂದು ಪೀರಿಯಡು ಸಾಮಾನ್ಯವಾಗಿ ಇದ್ದೇ ಇರ್ತದೆ ಎಲ್ಲ ಸ್ಕೂಲ್ಗಳಲ್ಲಿ. ಅಂದರೆ ಆ ಪೀರಿಯಡ್ ಅಂದರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ನಿಮಗೂ ಕೂಡ ಹಾಗೆ ಆಗಿರುತ್ತೆ. ಅಂದರೆ ಮೊದಲು ನಮಗೆ ಶಿಕ್ಷಕರ ಕೊರತೆ ಇತ್ತು, ಶಿಕ್ಷಕರಿರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಅದು ಯಾವುದೇ ಸಮಸ್ಯೆಗಳು ಇಲ್ಲ. ಆದ ಕಾರಣ ಅವರು ದೈಹಿಕ ಶಿಕ್ಷಣ ಅಂದರೆ ತುಂಬಾ ಇಷ್ಟಪಡ್ತಾರೆ. ದೈಹಿಕ ಶಿಕ್ಷಣ ಅಂದರೆ ಏನು? ಅಂದರೆ ದೈಹಿಕವಾಗಿ ನಾವು ಯೋಗ್ಯವಾದ ಚಟುವಟಿಕೆಯ ಮೂಲಕ ಮಕ್ಕಳನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸುವುದೇ ದೈಹಿಕ ಶಿಕ್ಷಣ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ಳಾರೆ ಜ್ಞಾನದೀಪ ವಿದ್ಯಾಸಂಸ್ಥೆ ನಿರ್ದೇಶಕರಾದ ಉಮೇಶ್ ಮಣಿಕರ್, ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಪ್ರಸ್ತುತ ಸಂಸ್ಥೆಯಲ್ಲಿ ನಾವು ಕಳೆದ 4 ವರ್ಷದಿಂದ ಈ
ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ನಡೆಸ್ತಾ ಇದ್ದೇವೆ. ಭಾರತ್ ಸೇವಕ್ ಸಮಾಜದ ಒಂದು ಅಡಿಯಲ್ಲಿ ಈ ಸಂಸ್ಥೆ ಮುನ್ನಡೆಯುತ್ತಾ ಇದೆ. ಸಂಸ್ಥೆಯು ಪ್ರಥಮ ಬ್ಯಾಚ್ನಲ್ಲಿ 10 ಜನ ಕಲಿತಾ ಇದ್ದರು. 10 ಜನರಿಗೆ ಕೂಡ ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟು ಶೇಕಡ 100 ಉದ್ಯೋಗಾವಕಾಶವನ್ನು ಕೂಡ ಪಡೆದಿದೆ. ಅದರ ಬಳಿಕ ಸಂಸ್ಥೆಯಲ್ಲಿ ಈಗಾಗಲೇ 100 ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಉತ್ತಮವಾದಂಥ ಫಲಿತಾಂಶ ಕೂಡ ಬಂದಿದೆ. ಇಲ್ಲಿ ಮುಖ್ಯವಾಗಿ ನಾವು ಜೀವನದ ಶಿಕ್ಷಣ ಅಂತ ಹೇಳಿದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಾಗ ಅವರಿಗೆ ಬೇಕಾದಂಥ ಕೌಶಲ್ಯಗಳನ್ನೆಲ್ಲ ಕಲಿಸಿಕೊಡ್ತಾ ಇದ್ದೇವೆ. ಜ್ಞಾನದೀಪ ಮೊಂಟೆಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕಿಯರು ತರಬೇತಿ ಕಾರ್ಯಾಗಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಪಠಣ ಶಿಬಿರದಲ್ಲಿ 2 ದಿವಸದಲ್ಲಿ ನಾವು ಅವರಿಗೆ ಬೇರೆ ಬೇರೆ ಸ್ಕೂಲುಗಳಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಶಿಕ್ಷಕಿಯರಾಗಿ ಹೋದಾಗ ಯಾವ ರೀತಿ ಮಕ್ಕಳನ್ನು ಅವರು ಮೇಲ್ ಹಂತಕ್ಕೆ ತರಬಹುದೆಂಬುದಾಗಿ 2 ದಿವಸದ ಟ್ರೈನಿಂಗನ್ನು ಕೊಡುವುದರಲ್ಲಿ ತುಂಬಾ ಒಂದು ಬೇರೆ ಬೇರೆ ವಿಷಯಗಳನ್ನು ಅವರಿಗೆ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಬೇರೆ ಬೇರೆ ರಿಸೋರ್ಸಸ್ ಪರ್ಸನ್ಸ್ಗಳನ್ನೆಲ್ಲ ಕರೆದುಕೊಂಡು ಬಂದು ಮೌನೇಶ್ ವಿಶ್ವಕರ್ಮ ಸರ್ ಇವರು ರಂಗಕಲಾ ತರಬೇತಿಯನ್ನು ಬಹಳ ಚೆನ್ನಾಗಿ ಹೇಳಿಕೊಟ್ಟರು. ನಾವು ಹೇಗೆ ಮಕ್ಕಳಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಮತ್ತು ಅವರಿಗೆ ಅವರನ್ನು ಹೇಗೆ ಮೋಟಿವೇಶನ್ ಮಾಡಬೇಕು ಎಂಬುದರ ಕುರಿತು ನಮಗೆ ಚೆನ್ನಾಗಿ ಹೇಳಿಕೊಟ್ಟರು. ನಾವು ಇಷ್ಟರವರೆಗೆ ಮಾಡಿದಂತಹ ಚಾರ್ಟ್, ಮಾಡೆಲ್ಸ್, ಇನ್ನಿತರ ಕ್ರಾಫ್ಟ್ ವರ್ಕ್ಗಳನ್ನು ಇಲ್ಲಿ ಇವತ್ತು ನಾವು ತೋರ್ಪಡಿಸುತ್ತಿದ್ದೇವೆ. ಜ್ಞಾನದೀಪ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಗಣೇಶ್ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು. ಈ ವೇಳೆ ವಿದ್ಯಾಸಂಸ್ಥೆಯ ಉಪನ್ಯಾಸಕರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ತರಬೇತಿ ಶಿಬಿರದಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಸಾಕಷ್ಟು ಮಾಹಿತಿಯನ್ನ ವಿದ್ಯಾರ್ಥಿಗಳು ಪಡೆದುಕೊಂಡರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.